20 ಮೆಬಿಲಿನ್ ಅವರದ್ದು. ಇವಳೆ ಮೇಕಪ್ ಮಾಡಿದ್ದು ನನಗೆ. ಸಾರಿ ಮತ್ತು ಮೇಕಪ್ ಎಲ್ಲ ಇವಳೆ ಮಾಡೋದು. ತುಂಬ ಚೆನ್ನಾಗಿ ಮಾಡ್ತಾಳೆ ಮೇಕಪ್ ಎಲ್ಲ. ನಿಮಗೆ ಬೇಕಾದರೆ ಮೇಕಪ್ ಮಾಡಬೇಕಾದ್ರೆ ಇವಳನ್ನು ಕಾಂಟ್ಯಾಕ್ಟ್ ಮಾಡಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೇಕಪ್ ವಿಡಿಯೋ ತೋರಿಸ್ತಿದ್ದೇನೆ. ಲಾರೆಲ್ ಮೇಕಪ್ ಯಾವ ಥರ ಮಾಡೋದಂತ ಸಿಂಪಲ್ ಆಗಿ ನಾನು ಯಾವ ಥರ ಮಾಡ್ತೇನೆ ಅಂತ ನಿಮಗೆ ತೋರಿಸ್ತೇನೆ. ಫಂಕ್ಷನಿಗೆ ಹೇಗೆ ಸಿಂಪಲ್ ಆಗಿ ಮೇಕಪ್ ಮಾಡ್ತೇವೆ ಅಂತ ನಿಮಗೆ ತೋರಿಸಿಕೊಡ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಸಹ ಮಾಡಿ. ನಾನು ಫೇಸಿಗೆ ಏನು ಸಹ ಮೇಕಪ್ ಮಾಡಿಲ್ಲ, ಕ್ಲಿಯರಾಗಿ ಫೇಸ್ ವಾಶ್ ಮಾಡಿ ಬಂದಿದ್ದೇನೆ ಅಷ್ಟೇ. ಫಸ್ಟಿಗೆ ನಾನು ಸಿರಮ್ ಹಾಕ್ತೇನೆ. ಲಾರೆಲ್ ಅವರದ್ದು ಸಿರಮ್ನ ಅಪ್ಲೈ ಮಾಡ್ತೇನೆ. ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡಬೇಕು, ಜಾಸ್ತಿ ಅಪ್ಲೈ ಮಾಡಲಿಕ್ಕಿಲ್ಲ. ಸಿರಮ್ ಅಪ್ಲೈ ಮಾಡಿ 2 ನಿಮಿಷ ಆದಮೇಲೆ ಮಾಯ್ಶ್ಚರೈಸರನ್ನು ಯೂಸ್ ಮಾಡಬೇಕು. ಲಾರಿಯಲ್ ಬ್ರ್ಯಾಂಡ್ ಇದು ಪ್ರೈಮರ್. ನಾನು ಎಲ್ಲ ಲಾರಿಯಲ್ ಬ್ರ್ಯಾಂಡ್ ಇದ್ದೇ ಯೂಸ್ ಮಾಡಿದ್ದು. ಮೇಕಪ್ ತುಂಬ ಹೊತ್ತು ಇರಬೇಕಾದ್ರೆ ಇದನ್ನು ಯೂಸ್ ಮಾಡಬೇಕು. ಕನ್ಸಿಲರ್ ಯಾಕೆ ಯೂಸ್ ಮಾಡ್ತಾರಂದರೆ ಫೇಸಿದು ಡಾರ್ಕ್ ಸರ್ಕಲ್ಸ್ ಮತ್ತು ಪಿಂಪಲ್ಸ್ ಎಲ್ಲ ನಮಗೆ ಕಾಣಿಸ್ಬಾರ್ದಲ್ಲ, ಸೊ ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ತೇವೆ. ಕನ್ಸೀಲರ್ ಸೆಟ್ ಆಗಲಿಕ್ಕೆ ಬ್ಲೆಂಡರನ್ನು ಯೂಸ್ ಮಾಡಿ. ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿ ಆದಮೇಲೆ 2 ನಿಮಿಷ ಬಿಡಿ. 2 ನಿಮಿಷ ಬಿಟ್ಟು ನೆಕ್ಸ್ಟ್ ಫೌಂಡೇಶನನ್ನು ಯೂಸ್ ಮಾಡಿ. ಅಷ್ಟು ನಿಮ್ಮದು ಮೇಕಪ್ ಎಲ್ಲ ತುಂಬ ಸೆಟ್ಟಾಗಿ ಆಗ್ತದೆ. ಫೇಸಿಗೆ ತುಂಬ ಚೆನ್ನಾಗಿ ಹಿಡ್ಕೊಳ್ತದೆ ಮತ್ತು ನೋಡಲಿಕ್ಕೆ ಸಹ ಚೆನ್ನಾಗಿ ಕಾಣ್ತದೆ. ಮತ್ತು ನೆಕ್ಕಿಗೆ ಸಹ ಹಾಕಿ. ನೆಕ್ಕಿಗೆ ಹಾಕಿಲ್ಲದ್ರೆ ಫೇಸ್ ಒಂದು ಥರ ಕಾಣ್ತದೆ, ನೆಕ್ ಒಂದು ಥರ ಕಾಣ್ತದೆ ಮೇಕಪ್ ಮಾಡಿದ್ದು. ಮೇಕಪ್ ಸೆಟ್ ಆಗುವ ತನಕ ನೀವು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತೀರಾದರೆ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಯೂಸ್ ಮಾಡ್ತೇನೆ, ನೀವು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ. ಇದು ಲಾರೆಲ್ ಬ್ರ್ಯಾಂಡ್ ಅಲ್ಲ.
ಮೇಕಪ್ ಬಣ್ಣ ಬೆಳೆದಾಗಿರ್ತದೆ. ನೀವು ಯಾವುದು ಮೇಕಪ್ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಮೇಕಪ್ ಸೆಟ್ ಆಗಲಿ ನಂದು. ನಾನು ಐಲೈನರ್ ಮತ್ತು ಕಾಜಲ್ ಮತ್ತು ಮಸ್ಕಾರ ಯೂಸ್ ಮಾಡ್ತೇನೆ. ಲಿಪ್ ಬಾಮ್ ಯೂಸ್ ಮಾಡಿ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತೇನೆ. ನೆಕ್ಸ್ಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೇನೆ, ಶೇಡ್ 20 ಮೆಬಿಲಿನ್ ಅವರದ್ದು. ಮಾಡಿದ್ಮೇಲೆ ನೀವು ಹೈಲೈಟರ್ ಯೂಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಫೇಸ್ ತುಂಬ ಗ್ಲೋ ಆಗಿ ಕಾಣಬೇಕಾದ್ರೆ ಹೈಲೈಟರ್ ಮೇನ್ ಆಗಿ ಯೂಸ್ ಮಾಡಬೇಕು. ಚೆನ್ನಾಗಿ ಕಾಣಿಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಇದೆಲ್ಲ ಮೇಕಪ್ ಮಾಡಿದ್ದು ನಂದು ಕಸಿನ್, ಅವಳು ಬರಲಿಕ್ಕೆ ಕೇಳಲಿಲ್ಲ, ನಾನು ಕರ್ಕೊಂಡು ಬಂದಿದ್ದೇನೆ. ಇವಳೇ ಮೇಕಪ್ ಮಾಡಿದ್ದು, ನನಗೆ ಸಾರಿ ಮತ್ತು ಮೇಕಪ್ ಎಲ್ಲ ಇವಳೇ ಮಾಡೋದು. ತುಂಬ ಚೆನ್ನಾಗಿ ಮಾಡ್ತಾಳೆ ಮೇಕಪ್ ಎಲ್ಲ. ನಿಮಗೆ ಬೇಕಾದರೆ ಮೇಕಪ್ ಮಾಡಬೇಕಾದ್ರೆ ಇವಳನ್ನು ಕಾಂಟ್ಯಾಕ್ಟ್ ಮಾಡಿ. ಏನೋ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ನೀವು ಯಾವುದು ಮೇಕಪ್ ಸೆಟ್ ಆಗಲಿ, ನಾನು ಐಲೈನರ್ ಮತ್ತು ಐಲ್ಯಾಶ್ ಮತ್ತು ಮಸ್ಕಾರ ಯೂಸ್ ಮಾಡ್ತೇನೆ. ಆಯ್ತಾ?